ವಿದ್ಯಾರಶ್ಮಿ ವಿದ್ಯಾಲಯದ ಪರವಾಗಿ ಅದರ ಸ್ಥಾಪಕ ಅಧ್ಯಕ್ಷರಾದ ಶಿಂಟೂರು ನನ್ನ ತಂದೆಯವರಾದಂಥ ದಿವಂಗತ ಶಿಂಟೂರು ನಾರಾಯಣ ರೈಗಳ ಪ್ರತಿ ವರ್ಷ ನಾವು ಅವರ ಸ್ಮೃತಿ ಅವರ ಹುಟ್ಟುಹಬ್ಬದ ದಿವಸ ಮಾಡ್ತೇವೆ. ಅದನ್ನು ಈ ಸರ್ತಿ ಅವರ ಹುಟ್ಟುಹಬ್ಬದ ದಿವಸ ಬುಧವಾರ 14ನೇ ತಾರೀಕು ನಾವು ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಿದ್ದೇವೆ. ಅದರ ಅವತ್ತು ಉದ್ಘಾಟನೆ ಮತ್ತು ಸನ್ಮಾನಿಸುವವರು ಕ್ಯಾಪ್ಟನ್ ಬ್ರಜೇಶ್ ಚೌಟ ನಮ್ಮ MP ಅವರು, ಅಧ್ಯಕ್ಷತೆ ನಮ್ಮ ಅಶ್ವಿನ್ ಶೆಟ್ಟಿ ವಹಿಸ್ತಾರೆ. ಅತಿಥಿಯಾಗಿ ಮಲಾರ್ಬೇಡು ರವೀಂದ್ರನಾಥ್ ಆಳ್ವಂಥ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಬಳ್ಳಾರಿ ಅವರು ಭಾಗವಹಿಸ್ತಾರೆ. ಡಾಕ್ಟರ್ R.K. ನಾಯರ್ ಸಹ ಸಂಸ್ಥಾಪಕರು ಫಾರೆಸ್ಟ್ ಕ್ರಿಯೇಷನ್ಸ್ ಗುಜರಾತ್ ಗ್ರೀನ್ ಹೀರೋ ಆಫ್ ಇಂಡಿಯಾ ಅಂತೇಳಿ ನಮ್ಮ ಮೋದಿಯವರಿಂದ ಪ್ರಶಂಸಿಸಲ್ಪಟ್ಟ ಜನ. ಹಾಗೆ K. ರವೀಂದ್ರ ಉಳಿದೊಟ್ಟು, N. ಸುಂದರ್ ರೈ ನಡುಮನೆ ಮತ್ತು ಶ್ರೀಮತಿ 2 ವರ್ಷ, 1 ವರ್ಷ ಮಿಲಿಟ್ರಿ ಅವರನ್ನು ಸನ್ಮಾನ ಮಾಡೋದು, 1 ವರ್ಷ ಟೀಚರನ್ನು ಮಾಡೋದು. ಕಳೆದ ಸರ್ತಿ ಮಿಲಿಟ್ರಿ ಅವರು, ಈ ಸರ್ತಿ ನಮಗೆ ಪ್ಲಸ್ ಏನು ಅಂದರೆ ಟೀಚರನ್ನು ಶ್ರೀಮತಿ ರೂಪಕಲಾರವನ್ನು ಮಾಡೋದು. MP ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಒಂದೇ ವೇದಿಕೆಯಲ್ಲಿ 2 ಜನ ಇದ್ದಾರೆ, ಅವರನ್ನು ಕೂಡ ಸನ್ಮಾನ ಮಾಡ್ತಾ ಇದ್ದೇವೆ. ಮತ್ತು ಶಿಂಟೂರು ಸ್ಮರಣೆ ಅಂತೇಳಿ ನಮ್ಮ BU ಅವರಾದಂಥ ಚಂದ್ರಶೇಖರ್ ಪೇರಲ್ ಅವರು ಮಾತಾಡ್ತಾರೆ. ಆವತ್ತು ಈ ಕಾರ್ಯಕ್ರಮದ ಒಟ್ಟಿಗೆ ಇವರನ್ನು ಸನ್ಮಾನ ಮಾಡೋದು ಮತ್ತು 10 ಮಕ್ಕಳನ್ನು 5,500 ಸಾವಿರದಾಗೆ ನಮ್ಮ ಶಾಲೆಯ ಮಕ್ಕಳಿಗೆ, ಅದು ಆಯಾ ಕ್ಲಾಸಿನ 10 ಮಕ್ಕಳಿಗೆ 5,500 ಸಾವಿರ ರೂಪಾಯಿಯಾಗಿ ಅವರಿಗೆ ಶಿಷ್ಯ ವೇತನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನೀವು ಅವತ್ತು ಬರಬೇಕು ಮತ್ತು ಹೆಚ್ಚಿನ ಎಲ್ಲ ಪ್ರಚಾರ ಸಿಕ್ಕುವ ಹಾಗೆ ಪ್ರಯತ್ನ ಮಾಡಬೇಕು ಅಂತ ಹೇಳಿಕೊಳ್ತಾ, ಈಗಾಗಲೇ ನಮ್ಮೊಟ್ಟಿಗೆ ಕೆಳಗೆ ನೋಡಿ ಹೆಸರು ಬರೋದಕ್ಕೆ ಒಂದು ಸುಂದರ್ ರೈ ಅವರನ್ನು ಒಂದು ಸೇರಿಸಿಕೊಳ್ಬೇಕು ನೀವು. ಮತ್ತು ಅಶ್ವಿನ್ ಇದ್ದಾರೆ, ನಾನು, ಹಾಗೆ ರಶ್ಮಿ ಶೆಟ್ಟಿ, ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸಿದ್ದರಾಮ್ ಕೇವಳ ಮತ್ತು ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲ ಶ್ರೀಮತಿ ಶಶಿಕೇಲ ಆಳ್ವ ಅವರು. ಇನ್ನೊಂದು ಆಗೋದಿದೆ ನೋಡಿ, ಪ್ರಥಮ ದರ್ಜೆ ಕಾಲೇಜಿನ ಇದು ನಾರಾಯಣಮೂರ್ತಿ ಅಂತ ಪ್ರಾಂಶುಪಾಲ ನಾರಾಯಣಮೂರ್ತಿ, ಒಂದು ಎಲ್ಲರದಲ್ಲಿ ಸೇರಿಸಿಕೊಳ್ಳಿ. ನಾರಾಯಣಮೂರ್ತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರವರು. ಹಾಗೆ 3 ಜನ ಇದ್ದಾರೆ. ಡಾಕ್ಟರ್ ನಾರಾಯಣಮೂರ್ತಿ. ಹೌದು, ಹೌದಿಲ್ಲ, ಅವರ ಹೆಸರಿಲ್ಲ, ಅದರಲ್ಲಿ ಬಿಟ್ಟೋಗಿ. ಇನ್ವಿಟೇಷನಲ್ಲಿ ಉಂಟು, ಇನ್ವಿಟೇಷನಲ್ಲಿ 3 ಜನದ್ದು ಕೂಡ ಉಂಟು. ಒಂದು ಸೇರಿಸಿಬಿಡಿ, ಸುಂದರ್ ರೈಗಳು ಮತ್ತು ನೀವು. 13 ಅದು 10ನೇ ವರ್ಷ. DV ಸದಾನಂದ ಅವರು ಮತ್ತು ನಮ್ಮ ಡಾಕ್ಟರ್ ಶಾಂತಾರಾಮ್ ಶೆಟ್ಟರು, ವಿನಯ್ ಹೆಗಡೆಯವರು, BM ಹೆಗಡೆಯವರು ಬಂದು ನನ್ನ 10ನೇ ವರ್ಷ ದಶಮಾನೋತ್ಸವ ಮಾಡುವಾಗ AJ ಶೆಟ್ಟರು ಕೂಡ ಇದ್ದರು. ಆಗ ನಿಟ್ಟೆ ವಿನಯ್ ಹೆಗಡೆಯವರು ಒಂದು ಹೇಳಿದರು, ಸೀತಾರಾಮ್ ರೈ ಇಷ್ಟೆಲ್ಲ ದೊಡ್ಡದು ಮಾಡಿದ್ದಾನೆ, ನೀನು ವರ್ಷಕ್ಕೊಂತ ನಿನ್ನ ತಂದೆಯದ್ದು ಪ್ರತಿ ವರ್ಷ ನೀನು ಇನ್ನು ಮುಂದೆ ಇದನ್ನು ಮಾಡಬೇಕು. ನೀನು AJ ಶೆಟ್ಟರು 10 ಲಕ್ಷ ಇವತ್ತು ಘೋಷಣೆ ಮಾಡಿಬಿಟ್ಟು ಕೊಟ್ಟರೆ ನಾನು 2 ಲಕ್ಷ ಈಗ ಕೊಡ್ತೇನೆ ಅಂತ. ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದೊಂದು ಕಾರ್ಯಕ್ರಮ. ಅಲ್ಲಿಂದ 13 ಕಂಟ್ರಿ ಕೂಡಲೇ ಅವರು 2 ಲಕ್ಷ ಕೊಟ್ಟರು. AJ ಶೆಟ್ಟರು ನಾನು 10 ಲಕ್ಷ ನಾಳೆ ಕಳಿಸ್ತೇನೆ ಅಂತ ಹೇಳಿದ್ರು. ನೋಡಿ, ಆ ಸೈಡ್ನಲ್ಲಿ ಹಾಕಿದವರೆಲ್ಲ ಒಂದು ಅವರು ದಾನಿಗಳು ನಮ್ಮ. ಅವರ ಫಿಗರ್ ಅದನ್ನು ಹಾಕಲ್ಲ, ಎಲ್ಲ 1 ಲಕ್ಷದಿಂದ ಮೇಲೆ ಕೊಟ್ಟವರು ಎಲ್ಲರೂ. ಅವರಿಬ್ಬರು ಮಾತ್ರ AJ ಶೆಟ್ಟರು 10 ಲಕ್ಷ, ವಿನಯ್ ಹೆಗಡೆ ಅವರು 2 ಲಕ್ಷ, ಬಾಕಿ ಎಲ್ಲ ಒಂದೊಂದು ಅದಕ್ಕೊಂದು ಪ್ರತಿಷ್ಠಾನ ಮಾಡಿ ಅದರ ದುಡ್ಡನ್ನು ನಾವು ತೆಗಿಲಿಲ್ಲ. 26 ಲಕ್ಷ ಚಿಲ್ಲರೆ ಉಂಟು, ಅದನ್ನು ಬ್ಯಾಂಕಲ್ಲಿಟ್ಟು ಅದರ ಬಡ್ಡಿಯಿಂದ ನಾಳೆ ದಿನ ಖರ್ಚು 2.5 ಲಕ್ಷ ಬಡ್ಡಿ ಬರ್ತದೆ ಅದರಲ್ಲಿ. ಹಾಗೆ ಅದು ನಾಳ್ದು ಇವತ್ತಲ್ಲ ಅದು ನಂದು ಆದರ್ಶ ವಿದ್ಯೋದ್ದೇಶ ಸಹಕಾರಿ ಸಂಘ ಉಂಟಲ್ಲ, ಅದರಲ್ಲಿ ನಾನು ಪ್ರತಿ ವರ್ಷ ಈಗ ಬಂದ ಲಾಭಾಂಶದಲ್ಲಿ ವರ್ಷಕ್ಕೆ 4 ಲಕ್ಷ ರೂಪಾಯಿಯಾಗಿ ಸರ್ಕಾರಿ ಶಾಲೆಯ 8 ಮತ್ತು 9ನೇ ಮಕ್ಕಳಿಗೆ. ಯಾಕೆಂದರೆ ನನ್ನ ತಂದೆ ಎಲಿಮೆಂಟ್ರಿ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದವರು, ನಾನು ಎಲಿಮೆಂಟ್ರಿ ಶಾಲೆಯಲ್ಲಿ ಕಲಿತವ ನಮ್ಮ ಹಳ್ಳಿಯಲ್ಲಿ. ಹಾಗೆ 2ಕ್ಕೆ ಒಂದು ಇದು. ನನ್ನ ವಿದ್ಯಾರಶ್ಮಿಗೆ ಅದನ್ನು ಕೊಡೋದಿಲ್ಲ ನಾವು. ಈಗ 24 ಲಕ್ಷ ಕೊಟ್ಟಿದ್ದೇವೆ, ಈಗ ನಾಳ್ದು 5 ಲಕ್ಷ ಕೊಡ್ತೇವೆ, 29 ಲಕ್ಷ ಆಯಿತು. ಇದು ನಮ್ಮ ಮಕ್ಕಳಿಗೆ ಮಾತ್ರ, ಅವರ ತಂದೆಯವರ ಅಲ್ಲ, ಇದಲ್ಲ, ನಾಳ್ದು ಅದು 24ಕ್ಕೆ. ಅದಕ್ಕೆ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೇನೆ, ನೀವು ಕರೀತೇನೆ. ಅದು ಇಲ್ಲೇ ಪುತ್ತೂರಲ್ಲಿ ಪ್ರಶಾಂತ್ ಮಾಲ್ ಮಾಳಿಗೆಯಲ್ಲಿ 250 ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತೇವೆ. ಅದಕ್ಕೂ ಕೂಡ AC ಅವರು ಮತ್ತು BO ಅವರು, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ 3 ಜನ ಬರ್ತಾರೆ, ಸೆಪರೇಟ್ ಇನ್ವಿಟೇಷನ್ ಆಗಬೇಕಷ್ಟೇ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.